ಒಂದು ವಿದ್ಯಾಸಂಸ್ಥೆಯ ಸಾಧನೆ ಹೇಗಿರ್ಬೇಕಂತ ಹೇಳಿದ್ರೆ ನಾವು ಮಾಧ್ಯಮದವರು ಪ್ರತಿ ರಿಸಲ್ಟ್ ಕೊಡುವ ಆ ಸಂಸ್ಥೆಗೆ ಬಂದು ಅವರ ಸಂದರ್ಶನ ಮಾಡುವಂತಿರ್ಬೇಕು. ಇದೀಗ ಇದೇ ಹಾದಿಯಲ್ಲಿ ಗುರುವಾಯೂರಕೆರೆಯ ಶಕ್ತಿನಗರ ಬಳಿ ಇರುವಂತಹ ವಿದ್ವತ್ ಕಾಲೇಜ್ ಕೂಡ ಇರುವಂತದ್ದು. ಇದು ಈ ಕಾಲೇಜಿನ ಪ್ರಥಮ ರಿಸಲ್ಟ್ PUC 1 ವರ್ಷ ಆಗಿದ್ದಷ್ಟೇನೆ PUC ರಿಸಲ್ಟ್ ಕೂಡ ಬಂತು. ಅದು ಕೂಡ ರ್ಯಾಂಕ್ ಬಂದಿರುವಂತದ್ದು. ಅನಂತರ JEE ಆಯ್ತು, CET ಆಯ್ತು, ಇದೀಗ ನೀಟ್ ಎಕ್ಸಾಮ್ ಆಗಿರುವಂತದ್ದು. ಇದರಲ್ಲಿ ಕೂಡ ಬಹಳ ಉನ್ನತ ಮಟ್ಟದ ಒಂದು ಫಲಿತಾಂಶ ಬಂದಿರುವಂತದ್ದು. ಇದರ ಬಗ್ಗೆ ಮಾತಾಡಕ್ಕೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಇದ್ದಾರೆ. ಸರ್ ನಮಸ್ತೆ. ನಾವೀಗ ಪ್ರತಿ ಬಾರಿ ಬರ್ತಾನೆ ಇದೀವಿ. ಈ ಒಂದು ಫಲಿತಾಂಶ ಬಹಳ ಅದ್ಭುತವಾಗಿ ಬರ್ತಾ ಇದೆ ಈ ಒಂದು ಕಾಲೇಜಿನಲ್ಲಿ. ಸೊ ತುಂಬಾ ಲಿಮಿಟೆಡ್ ವಿದ್ಯಾರ್ಥಿಗಳು ಇರುವಂತದ್ದು. ಸೊ ನೀವು ಆಯ್ಕೆ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿರ್ಲಿಲ್ಲ. ಎಲ್ಲಾ ವಿಧದ ಮಕ್ಕಳು ಕೂಡ ಇಲ್ಲಿ ಆಯ್ಕೆ ಮಾಡ್ಕೊಂಡು ಈಗ ಎಕ್ಸಾಮ್ ಎಲ್ಲ ಮಾಡಿರುವಂತದ್ದು. ಸೊ ಈಗ ನೀಟ್ ಅಲ್ಲಿ ಕೂಡ ಒಳ್ಳೆ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬಂದಿದೆ. ಸೊ ಏನ್ ಹೇಳ್ತೀರಾ? ಒಳ್ಳೆ ಫಲಿತಾಂಶ ಬಂದದಕ್ಕೆ ಮೊದಲದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಪ್ರಯತ್ನ ಪಟ್ಟ ನಮ್ಮ ಎಲ್ಲ ಉಪನ್ಯಾಸಕ ವರ್ಗದವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು 35 ಮಕ್ಕಳು ನೀಟಲ್ಲಿ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 22 ಮಂದಿ ಮೆಡಿಕಲ್ ಸೀಟಿಗೆ ಕ್ವಾಲಿಫೈ ಆಗಿದ್ದಾರೆ. ಇದನ್ನು ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ ನಮ್ಗೆ. ಸೊ ಓವರ್ ಆಲ್ ಈ ರಿಸಲ್ಟ್ ನೋಡಿದಾಗ ನಿಮ್ಗೆ ಎಷ್ಟು ಒಂದು ಖುಷಿ ಆಗ್ತಾ ಇದೆ ಅಂತ ಈ ಒಂದು ಸಂಸ್ಥೆಯಲ್ಲಿ? ನಮ್ದು ಪ್ರಯತ್ನ ಸಾರ್ಥಕ ಆಯ್ತು ಅನ್ನುವ ಖುಷಿ ನಮ್ಗೆ ಬಹಳ ಇದೆ. 4 ವಿದ್ಯಾರ್ಥಿಗಳು 2000ಕ್ಕಿಂತ ಕಡಿಮೆ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಈ 4 ಮಂದಿ ಕೂಡ ಏಮ್ಸ್ ಅಲ್ಲಿ ಅವರಿಗೆ ಮೆಡಿಕಲ್ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಅದು ಬಹಳ ಖುಷಿಯನ್ನ ಕೊಡ್ತಾ ಇದೆ. ಸೊ ಆ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಸಂಪತ್ ಕುಮಾರ್ ಅನ್ನೋ ಹುಡುಗ, ಅವನಿಗೆ 635 ಸಿಕ್ಕಿತ್ತು. 1059 ರ್ಯಾಂಕ್ ಬಂತು. ಆನಂತರ ಇನ್ನೊಬ್ಳು ಸೃಷ್ಟಿ, ಅವಳಿದ್ದು 1199. ಅದೇ ರೀತಿ ತನುಶ್ರೀ, ಆನಂತರ ಪ್ರತೀಕ್, ಇವರು ಕೂಡ 2000 ಒಳಗೆ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಲಾಸ್ಟ್ ಟೈಮ್ CET ಅಲ್ಲಿ ಟಾಪ್ 10 ಅಲ್ಲಿ ಇತ್ತು ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು. 2 ವಿದ್ಯಾರ್ಥಿಗಳು ಇದ್ರು. ಸೊ ಈಗ ನೀಟ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಇಲ್ಲಿರಂತ 4 ಎಷ್ಟು ವಿದ್ಯಾರ್ಥಿಗಳು ಏಮ್ಸ್ ಅಲ್ಲಿ ಸೀಟ್ ಆಗುತ್ತೆ. ಸೊ ಮುಂದೆ ಈ ಒಂದು ಎಲ್ಲವೂ ಕೂಡ ಬಂದಿರುವಂತ ಸಾಧನೆ, ಈ ವಿದ್ಯಾರ್ಥಿಗಳ ಫಲಿತಾಂಶ ನೋಡಿದಾಗ ಮುಂದೆ ನಿಮ್ಗೆ ಎಷ್ಟೊಂದು ಇನ್ನಷ್ಟು ಹುಮ್ಮಸ್ ಕೊಡುವಂತಹ ಇದೆ. ಡೆಫಿನೆಟ್ಲಿ ಮುಂದಿನ ವರ್ಷದಲ್ಲಿ ಇದಕ್ಕಿಂತಲೂ ಒಳ್ಳೆ ಫಲಿತಾಂಶವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸೊ ನೀವು ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಇಲ್ಲಿನ ಜನಗಳಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ? ಆಯ್ಕೆ ಅಂದ್ರೆ ಮಕ್ಕಳ ಆಯ್ಕೆ, ಮಕ್ಕಳಲ್ಲಿ ಆ ರೀತಿಯ ಆಯ್ಕೆ ಮಾಡಿ ನಾವು ಚೂಸ್ ಮಾಡ್ತಾ ಇಲ್ಲ. ಬಂದ ಎಲ್ಲಾ ಮಕ್ಕಳನ್ನು ಹೆಚ್ಚಾಗಿ ನಾವು ತಗೊಳ್ತೇವೆ. ಕಡಿಮೆ ಫಲಿತಾಂಶ ಬಂದವರು ಕೂಡ 65-70% ಬಂದವರು ಕೂಡ ಇಲ್ಲಿ ಇದ್ದಾರೆ. ಪ್ರೇರಣಾ ಒಂದು ಕೋರ್ಸ್ ಕೂಡ ತುಂಬಾ ಸಪೋರ್ಟಿವ್. ಹೌದು, ಪ್ರೇರಣಾದಲ್ಲಿ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸಾಧಾರಣ ಸುಮಾರು 3 ತಿಂಗಳು ಅವರಿಗೆ ಲಾಭ ಆಗುತ್ತೆ. ಅದರಲ್ಲಿ ಸೆಕೆಂಡ್ PUCಗೆ ಬರೋದಕ್ಕಿಂತ ಫಸ್ಟ್ PUCಗೆ ಬರೋದಕ್ಕಿಂತ ಮೊದಲೇ ಅವರಿಗೆ ಈ 2 ವರ್ಷದ ಎಲ್ಲ ವಿಷಯಗಳು ಗೊತ್ತಾಗೋದ್ರಿಂದ 3 ತಿಂಗಳು ಅವರಿಗೆ ಬೆನಿಫಿಟ್ ಆಗುತ್ತೆ. ಇನ್ನೊಂದು, ಈ ಒಂದು ವಿದ್ಯಾರ್ಥಿಗಳ ಸಾಧನೆ ಕೇವಲ ಸಂಸ್ಥೆಗೆ ಮಾತ್ರ ಅಲ್ಲ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಷಕರಿಗೂ ಹೆಮ್ಮೆನೆ, ಜೊತೆಗೆ ನೆಕ್ಸ್ಟ್ ಬರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಸ್ಫೂರ್ತಿ. ಹೌದು, ನೆಕ್ಸ್ಟ್ ಈಗ ಹೆಚ್ಚಿನ ಮಕ್ಕಳು ಕೂಡ ಇದನ್ನೆಲ್ಲ ನೋಡ್ದಾಗ ನಮ್ಮ ಹತ್ರ ಹೇಳೋದುಂಟು, ಬರೋ ವರ್ಷ ನಮ್ದು ಫೋಟೋ ಕೂಡ ಇಲ್ಲಿ ಬರ್ಬೇಕು ಸರ್ ಅಂತ ಹೇಳಿ. ಅದನ್ನು ಕೇಳುವಾಗ ಬಹಳ ಖುಷಿ ಆಗುತ್ತೆ. ಮಕ್ಕಳಿಗೆ ನಾವು ಈ ರೀತಿ ಸ್ಫೂರ್ತಿಯನ್ನ ಆ ಸಂದರ್ಭದಲ್ಲಿ ನೀಡ್ತಾ ಇರ್ತೇವೆ. ವಿದ್ವತ್ ಸಂಸ್ಥೆಯ ಬಾಟನಿ ಫ್ಯಾಕಲ್ಟಿ ಆಗಿರುವಂತಹ ಡಾಕ್ಟರ್ G ಭಾಗ್ಯಲಕ್ಷ್ಮಿ ಇದ್ದಾರೆ. ಮೇಡಮ್ ನಮಸ್ತೆ. ಈಗ ನಿಮ್ಮ ಸ್ಟೂಡೆಂಟ್ಸ್ ಗಳ ಬೆಸ್ಟ್ ರಿಸಲ್ಟ್ ಬಂದಿದೆ, ಏನ್ ಹೇಳ್ತೀವಿ? As a Vidvat faculty, I am very happy to announce that our students have scored the best results, not only in NEET, but even in the board exam as well as in the CET. I am very proud about our students' performance. This was possible because our students blindly followed our Vidvat system. Correct. And they took the guidance of our teachers. Whatever the faculties told, they just followed, and it is their dedication, hard work, and the
test what they have taken, constant test, mock test what we have given. So they have taken n number of mock test. So this was the main result. It was the main success for the result. I'm very happy about our students. ಈ Yeah. ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ? ಈ ಸಂಸ್ಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಮ್ಮಲ್ಲಿ ಇದ್ದಿದ್ದು ತುಂಬ ಕಡಿಮೆ ಸ್ಟೂಡೆಂಟ್ಸ್ ನೀಟಿಗೆ. ಓಕೆ, ಐ ಥಿಂಕ್ ವಿ ಹ್ಯಾವ್ ಓನ್ಲಿ 35 ಸ್ಟೂಡೆಂಟ್ಸ್. ಅಮಾಂಗ್ 35, ನಿಯರ್ಲಿ 20 ಸ್ಟೂಡೆಂಟ್ಸ್ ಹ್ಯಾವ್ ಸ್ಕೋರ್ಡ್ eligibility for NEET. And among that, 4 students, we are very proud that they are eligible for AIMS. Okay, and for the first of all, when the students joined Vidvat, they were actually below average students. Correct. Okay, it was in the beginning it was very difficult for us, but with the interest of the students, it was so good that there is an interaction between the teacher and the faculty made it possible that what they have achieved today. And it was the support by our management, all the faculty member and our AD sir, Gangadhar sir. Okay, thank you so much for the management as our Vidvat family. ಥ್ಯಾಂಕ್ ಯು ಸೋ ಮಚ್. Thank you. ಇದೀಗ ವಿದ್ವತ್ ಸಂಸ್ಥೆಯ ಏಡಿ ಆಗಿರುವಂತಹ ಗಂಗಾಧರ ಸರ್ ಇದ್ದಾರೆ. ಸರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್, ವೆರಿ ಮಚ್. PUC ಬೋರ್ಡ್ ಎಕ್ಸಾಮ್ ಆಯ್ತು, CET ಆಯ್ತು, JEE ಆಯ್ತು, ಇದೀಗ ನೀಟ್ ಅಲ್ಲಿ ಕೂಡ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಸೊ ಏನ್ ಹೇಳ್ತೀರಾ ಈ ರಿಸಲ್ಟ್? ಮೇಡಮ್, ರಿಸಲ್ಟ್ ಫಸ್ಟ್ ಬ್ಯಾಚ್ ನಮ್ಮದು ಪ್ರಥಮ ರಿಸಲ್ಟ್. ಅದು CET ಯಲ್ಲೂ ಕೂಡ ಹಾಗೆ, JEE ಯಲ್ಲೂ ಕೂಡ ಹಾಗೆ. ಆದರೆ ಒಂದು ವಿಶೇಷವಾಗಿ ಒಂದು ಗಮನಾರ್ಹವಾದಂಥ ರಿಸಲ್ಟ್, ಯಾಕಂದರೆ ಒಂದು 32 ಜನ ಸ್ಟೂಡೆಂಟ್ಸ್ ಮಾತ್ರ ನೀಟಲ್ಲಿ ಇದ್ದದ್ದು. ನಾವು ಬಂದವ್ರನ್ನೆಲ್ಲರನ್ನೂ ಕೂಡ ಸೇರಿಸ್ಕೊಂಡಿವಿ, ಅದರಲ್ಲೇನು ಪರ್ಸೆಂಟೇಜು ಆ ಥರ ನೋಡಲೇ ಇಲ್ಲ. ಆದರೆ ರಿಸಲ್ಟ್ ಬರುವಾಗ 3 ಜನ ಸ್ಟೂಡೆಂಟ್ಸ್ ಏಮ್ಸ್ ಅಂದರೆ ಪ್ರತಿಷ್ಠಿತ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಗೆ ಕ್ವಾಲಿಫೈ ಆಗಿದ್ದಾರೆ. ಪ್ಲಸ್ ಉಳಿದವರಲ್ಲಿ 17 ಮೆಡಿಕಲ್ ಸೀಟು ಕನ್ಫರ್ಮ್ ಆಗೋಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಸೊ ಭಾಳ ಖುಷಿಯಾಗಿದೆ ಮೇಡಮ್. ಓಕೆ, ಸೊ ಈಗ ಪ್ರತಿ ರಿಸಲ್ಟ್ ಕೂಡ ಈ ತರ ಒಂದು ಸ್ಕೋರ್ ಮಾಡ್ತಿರೋದು ನಿಮ್ಗೆ ಎಷ್ಟು ಒಂದು ಹೆಮ್ಮೆ ತರ್ತಾ ಇದೆ ಈ ಸಂಸ್ಥೆಗೆ? ಅದರಲ್ಲಿ ನಮ್ಮ ಸಿಸ್ಟಮ್ ಇದು ಕಾಂಟ್ರಿಬ್ಯೂಷನ್ ತುಂಬ ಇದೆ, ಲೆಕ್ಚರರ್ಸ್ ಎಕ್ಸ್ಪರ್ಟೈಸ್ ಕೂಡ ತುಂಬ ಇದೆ. ಅವೆರಡನ್ನು ಮೈಂಡಲ್ಲಿ ಇಟ್ಕೊಂಡೇ ಕಾಲೇಜ್ ಮಾಡಿದ್ದು, ರಿಸಲ್ಟಿಗಾಗೆ ಕಾಲೇಜ್ ಮಾಡಿದ್ದು. ಹಾಗಾಗಿ ಸಿಸ್ಟಮ್ ರೈಟ್ ಫ್ರಮ್ ದ ಬಿಗಿನಿಂಗ್ ನಾವು ಅವರನ್ನು ಸ್ಟಡಿ ಕಲ್ಚರ್ಗೆ ಟ್ರೈನ್ ಮಾಡಿಸಿ ಪ್ರತಿ ವಾರದ ಪರ್ಫಾರ್ಮೆನ್ಸನ್ನು ಕೂಡ ಅನಲೈಸ್ ಮಾಡಿ ಕೌನ್ಸ್ಲಿಂಗ್ ಮಾಡಿ ಅದನ್ನು ತಿತ್ತಾ ಬರ್ತಾ ಇರ್ತೀವಿ. ಪ್ಲಸ್ ಪ್ರಾಕ್ಟೀಸ್ ಸೆಷನಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಕಂಟಿನ್ಯೂಸ್ ಮಾಡ್ತಾ ಬರ್ತೀವಿ. ಹಾಗಾಗಿ ಎಲ್ಲ ಸ್ಟೂಡೆಂಟ್ಸು ಕೂಡ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ರಿಸಲ್ಟ್ ಗ್ಯಾರಂಟಿ ಇರುತ್ತೆ ಮೇಡಮ್. ಇದುವೇ ಈ ಸಂಸ್ಥೆಯ ಸ್ಪೆಷಾಲಿಟಿ ಅಂತ ಹೇಳ್ತೀರಾ? ನಿಜವಾಗೂ ಭಾಳ ಸ್ಪೆಷಾಲಿಟಿ, ಯಾಕಂದರೆ ನಾನು ತುಂಬ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡಿದ್ದೀನಿ. ಎಲ್ಲೂ ಇಷ್ಟೊಂದು ಇಂಡಿವಿಜುವಲ್ ಅಟೆನ್ಷನ್ ಕೊಡೋಷ್ಟು ಸಿಸ್ಟಮ್ಗಳು ಇಲ್ಲ. ಹಾಗಾಗಿ ವಿದ್ವತ್ ಒಂದು ಸ್ಪೆಷಲ್ ಸಿಸ್ಟಮೇ ಇದು. ಓಕೆ, ಸೊ ಮುಂದೆ ನಿಮ್ಮ ನಿರೀಕ್ಷೆ ಯಾವ ತರ ಇದೆ? ನೆಕ್ಸ್ಟ್ ಬರೋ ಬ್ಯಾಚ್ಗಳಿಗೂ ಹಾಗೆ. ಅಲ್ಲಿ ತುಂಬ ಸ್ಟೂಡೆಂಟ್ಸ್ ಇಲ್ಲ, ಜಸ್ಟ್ 100 ಸ್ಟೂಡೆಂಟ್ಸ್ ಇದ್ದಾರೆ ನೀಟಲ್ಲಿ. ಆದರೆ ಅಲ್ಲೂ ಕೂಡ ಹಾಗೆ ಟಾಪ್ ಸ್ಕೋರರ್ಸನ್ನು ಈಗಲೇ ರೆಡಿ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಆದಷ್ಟು ಬೇಗ ಈಗ ರಿವಿಷನ್ ಸ್ಟಾರ್ಟ್ ಆಗ್ತದೆ. ಆಗಸ್ಟಲ್ಲೇ ರಿವಿಷನ್ ಸ್ಟಾರ್ಟ್ ಆದರೆ ಒಂದು 100 ಡೇಸ್ ರಿವಿಷನ್ ಇರುತ್ತೆ. ಅದಾದಮೇಲೆ ಒಂದು 45 ಡೇಸ್ ಅವ್ರಿಗೆ ಸೆಲ್ಫ್ ಸ್ಟಡೀಸ್ಗೆ ಈಗಲೇ ಕೊಡ್ತೀವಿ ನಾವು. ಆ ಕೊಡುವಾಗ ನಮಗೆ ಬೋರ್ಡು ಮತ್ತು ಎರಡನ್ನು ಟ್ರೈನ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಬೋರ್ಡ್ ಟೆಸ್ಟ್ಗಳನ್ನು ವೀಕೆಂಡ್ ಮಾಡಿ ಇದನ್ನು ಪಾರ್ಟ್ ಟೆಸ್ಟನ್ನು ವೀಕ್ಲಿ 2 ಮಾಡ್ತಾ ಬರ್ತೀವಿ. ಸೊ ಈಗಲೇ ಟ್ರೈನಿಂಗ್ ಆಗ್ತಾ ಬರುತ್ತೆ ಅವರಿಗೆ. ಹಾಗೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಜಸ್ಟ್ ಫೈನ್ ಟ್ಯೂನಿಂಗ್ ಮಾತ್ರ ಇಟ್ಕೊಂಡಿರ್ತೀವಿ ನಾವು, ಉಳಿದೆಲ್ಲ ಈಗಲೇ ಕವರ್ ಮಾಡಿಬಿಡ್ತೀವಿ. ನಮಸ್ತೆ, ನಾನು ಪ್ರತೀಕ್ VS. ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ನನಗೆ 1264ನೇ ರ್ಯಾಂಕ್ ಬಂದಿದೆ. ಈ ಫಲಿತಾಂಶ ನನ್ನ ನಿರೀಕ್ಷೆಗೆ ಬಹುತೇಕ ತಕ್ಕಂತೆ ಇದೆ. ಇನ್ನೂ ಸ್ವಲ್ಪ ಅಂಕ ಹೆಚ್ಚು ಗಳಿಸಬಹುದಾಗಿತ್ತು. ಈ ಫಲಿತಾಂಶದ ಹಿಂದೆ ನನ್ನ ತಂದೆ ತಾಯಿಯ ಪ್ರೋತ್ಸಾಹ ಹಾಗೂ ನನ್ನ ವಿದ್ಯಾಸಂಸ್ಥೆ ವಿದ್ವತ್ PU ಕಾಲೇಜಿನ ಉಪನ್ಯಾಸಕರ ನಿರಂತರ ಮಾರ್ಗದರ್ಶನ ಇದೆ. ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯುತ್ತಿದ್ದೆವು. ಫಲಿತಾಂಶ ನೋಡಿ ಎಲ್ಲರೂ ಖುಷಿಪಟ್ಟರು. ಈ ಫಲಿತಾಂಶಕ್ಕೆ ನನಗೆ ಸಹಕರಿಸಿದ ಉಪನ್ಯಾಸಕ ವರ್ಗ ಹಾಗೂ ವಿದ್ವತ್ ಸಂಸ್ಥೆಗೆ ನಾನು ಆಭಾರಿಯಾಗಿರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನುಶ್ರೀ. ನಾನು ಜೂನ್ ತಿಂಗಳು ನಡೆದ ನೀಟ್ ಪರೀಕ್ಷೆಯಲ್ಲಿ 583 ಅಂಕಗಳನ್ನು ಗಳಿಸಿ ಕ್ಯಾಟಗರಿ ರ್ಯಾಂಕ್ 1865 ಗಳಿಸಿರುತ್ತೇನೆ. ಈ ನನ್ನ ಸಾಧನೆಗೆ ಬೆಂಬಲ ನೀಡಿದ ನನ್ನ ಮನೆಯವರಿಗೆ, ಕುಟುಂಬಸ್ಥರಿಗೆ ಹಾಗೂ ವಿದ್ವತ್ ಶಿಕ್ಷಣ ಸಂಸ್ಥೆಗೆ ಸದಾ ಚಿರಋಣಿಯಾಗಿರುತ್ತೇನೆ. ನನ್ನ ಹೆಸರು ಸಂಪತ್ ಕುಮಾರ್ ಪುಟ್ಟಿ. ಇಂದು ನಡೆದ ಜೂನ್ 21ರ ರೀನೀಟ್ನಲ್ಲಿ ನಾನು 635 ಅಂಕ ಪಡೆದಿರುತ್ತೇನೆ ಮತ್ತು ನಾನು ವಿದ್ವತ್ PU ಕಾಲೇಜ್ ಗುರುವೆನ್ಕೆರೆಯಲ್ಲಿ ವ್ಯಾಸಂಗ ಪಡೆದಿದ್ದೇನೆ. ಅಲ್ಲಿನ ಶಿಕ್ಷಣ ಬಹಳ ಚೆನ್ನಾಗಿದ್ದು ನನ್ನ ಈ ಸಾಧನೆಗೆ ಬೆನ್ನೆಲುಬಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಿಗೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಬೇಕು, ಉನ್ನತಿಯ ಉತ್ತುಂಗಕ್ಕೆ ಏರ್ಬೇಕು ಅಂತ ಆಸೆ ಕನಸಿದೆಯೋ ಅವರು
ಕಣ್ಣು ಮುಚ್ಕೊಂಡು ನಮ್ಮ ಗುರುವಾಯೂರಕೆರೆಯ ಶಕ್ತಿನಗರದ ವಿದ್ವತ್ ಕಾಲೇಜಿಗೆ ಬರ್ಬೋದು. ಸೊ ಪ್ರತಿ ರಿಸಲ್ಟ್ ಕೂಡ ಒಳ್ಳೆಯ ಸ್ಕೋರ್ ಮಾಡ್ತಾ ಇದೆ. ಇದು ಫಸ್ಟ್ ರಿಸಲ್ಟ್ ಎಲ್ಲೋ ಕೂಡ. ಸೊ ಮುಂದಿನ ವರ್ಷ ಕೂಡ ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ ಕೂಡ ಈ ಸಂಸ್ಥೆಗೆ ಇರುವಂಥದ್ದು. ಅಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಬಂದಾಗ ಅವರ ಸಾಧನೆಗೆ ಇವರ ಒಂದು ಸ್ಫೂರ್ತಿ ಸಹಕಾರ ಕೂಡ ಪ್ಲಸ್ ಆಗಿ ಅವರ ಜೀವನದ ಕನಸು ನನಸಾಗ್ಬೋದ ಹೇಳ್ತಾ, ನಯನ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ವಿದ್ವತ್ ಕಾಲೇಜ್, ಬೆಳ್ತಂಗಡಿ.